ಮಂಗಳೂರಿನ ಅಶೋಕನಗರದಲ್ಲಿರುವ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ 5ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಉಚಿತ ಆಯುರ್ವೇದ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟನಾ ಕಾರ್ಯಕ್ರಮವು ನೆರವೇರಿತು. ಜೊತೆಗೆ ಅತ್ಯಾಧುನಿಕ ಪಂಚಕರ್ಮ ಚಿಕಿತ್ಸಾ ಕೊಠಡಿ ಮತ್ತು ಕೊಯಮತ್ತೂರು ಆಯುರ್ವೇದ ಫಾರ್ಮಸಿ ವತಿಯಿಂದ ಆರಂಭಗೊಂಡ ಇಮ್ಯುನಿಟಿ ಕ್ಲಿನಿಕ್ ಅನ್ನು ಕೂಡ ಉದ್ಘಾಟಿಸಲಾಯಿತು. ಮಂಗಳೂರಿನ ಅಶೋಕನಗರದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ 5ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ನವೆಂಬರ್ 9ರಿಂದ 13ರ ತನಕ ಉಚಿತ ಆಯುರ್ವೇದ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಉದ್ಘಾಟನಾ ಸಮಾರಂಭವು ನೆರವೇರಿತು. ಜೊತೆಗೆ ಕೊಯಮತ್ತೂರು ಆಯುರ್ವೇದ ಫಾರ್ಮಸಿ ವತಿಯಿಂದ ಇಮ್ಯುನಿಟಿ ಕ್ಲಿನಿಕ್ ಉದ್ಘಾಟನೆಗೊಂಡಿತು. ಇದೇ ಸಂದರ್ಭದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಪಂಚಕರ್ಮ ಚಿಕಿತ್ಸಾ ಕೊಠಡಿ ಉದ್ಘಾಟನೆಗೊಂಡಿತು. ಇನ್ನು ಕರ್ನಾಟಕ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪಂಚಕರ್ಮ ವಿಭಾಗದಲ್ಲಿ ಹೊಸ ಸುಸಜ್ಜಿತ ಡಿಲಕ್ಸ್ ಪಂಚಕರ್ಮ ವಿಭಾಗವನ್ನು ತೆರೆಯಲಾಗಿದೆ. ಇಲ್ಲಿ ಸೌಂದರ್ಯವರ್ಧಕ ಚಿಕಿತ್ಸೆ, ಆರೋಗ್ಯವರ್ಧಕ ಚಿಕಿತ್ಸೆ, ಒತ್ತಡ ನಿವಾರಣೆ ಚಿಕಿತ್ಸೆ ಮುಂತಾದ ವಿಶೇಷ ಚಿಕಿತ್ಸೆಗಳನ್ನು ತಜ್ಞ ಪಂಚಕರ್ಮ ವೈದ್ಯರ ಮೇಲ್ವಿಚಾರಣೆಯಲ್ಲಿ ನುರಿತ ಪಂಚಕರ್ಮ ಥೆರಪಿಸ್ಟ್ಗಳಿಂದ ನೀಡಲಾಗುವುದು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸಂತೋಷ್ ಕುಮಾರ್, ನವೆಂಬರ್ 9ರಿಂದ 13ರ ತನಕ ಉಚಿತ ಆಯುರ್ವೇದ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. Inaugurate two things today. One, opening of immunity clinic. Second, general camp for the general public, which starts from today and end on November 13 on the day of Dhanvantari Jayanti. ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಉದಯ್ ಕುಮಾರ್ ಧನ್ಯವಾದಗಳನ್ನು ಅರ್ಪಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಪ್ರಜ್ವಲ್ ನಾರಾಯಣ್, ದಿವ್ಯಾದೇವ್, ಡಾಕ್ಟರ್ ಮಂಜುನಾಥ್ ಕಂಠಿ, ಕರ್ನಾಟಕ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಆಡಳಿತಾಧಿಕಾರಿ ಯುಕೆ ಖಲೀದ್, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಜೆಸಿಂತಾ ಎಂ ಡಿಸೋಜಾ, ಸಹಾಯಕ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಆಶಾ ಕೆ, ಎವಿಪಿಯ ರಾಜಶೇಖರ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನವೆಂಬರ್ 9ರಿಂದ 13ರವರೆಗೆ ಉಚಿತ ಆಯುರ್ವೇದ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಡಯಾಬಿಟಿಸ್, ಮೂಲವ್ಯಾಧಿ, ತಲೆನೋವು, ಸಂದು ನೋವು, ಬಿಳಿಸೆರಗು ಮತ್ತು ಮುಟ್ಟಿನ ತೊಂದರೆಗಳು, ಮಕ್ಕಳಲ್ಲಿ ಕುಪೋಷಣಾ ತೊಂದರೆಗಳು ಮತ್ತು ಜೀವನ ಶೈಲಿಯಿಂದಾಗಿರುವ ತೊಂದರೆಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಜೊತೆಗೆ ವಿಶೇಷವಾಗಿ ವ್ಯಾಧಿ ನಿರೋಧಕ ಪಥ್ಯಗಳು, ಜೀವನ ಶೈಲಿ, ಯೋಗ ಮುಂತಾದವುಗಳ ಬಗ್ಗೆ ಸಲಹೆಯೂ ಲಭ್ಯವಿದೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 4ರವರೆಗೆ ಶಿಬಿರ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.